ಒಂದು ಕಾಲದಲ್ಲಿ ಚಂದನವನವನ್ನು ಆಳಿದಾಕೆ ಮೋಹಕ ತಾರೆ ರಮ್ಯಾ ಎಲ್ಲೋದ್ರು. ಅತ್ತ ಚಿತ್ರರಂಗವೂ ಬೇಡ, ಇತ್ತ ರಾಜಕೀಯವೂ ಬೇಡ, ಮದುವೆ ಸಂಸಾರವಂತೂ ಬೇಡವೇ ಬೇಡ ಎಂದು ಸೈಲೆಂಟ್ ಆಗಿ ಮಾಯಾನಗರಿ ಮುಂಬೈ ಸೇರಿದ ರಮ್ಮು ಎಲ್ಲಿದ್ದಾರೆ, ಎಲ್ಲಿ ವಾಸವಾಗಿದ್ದಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಕ್ಯೂಟ್ ಕನ್ನಡತಿಯನ್ನು ಹುಡ್ಕೊಂಡು ಅಭಿಮಾನಿಯೊಬ್ಬರು ಮುಂಬೈಗೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ರಮ್ಯಾ ಅವರ ದರ್ಶನವು ಅವರಿಗೆ ಸಿಕ್ಕಿದೆ. ಮುಂಬೈ ನಗರಿಯ ಸಮುದ್ರ ತೀರದಲ್ಲಿ ಮನೆ ಮಾಡಿಕೊಂಡು ಯಾರಿಗೂ ಕಾಣದೆ ತನಗೆ ಬೇಕಾದಾಗ ಎಲ್ಲರನ್ನು ದೂರದಿಂದಲೇ ನೋಡುತ್ತಾ ಕಾಲ ಕಳೆಯುತ್ತಿರುವ ರಮ್ಯಾ ಮನೆಗೆ ವಿಶೇಷ ಅತಿಥಿಯೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಇವರನ್ನು ಕಂಡ ರಮ್ಯಾ ದಿಕ್ಕೆ ತೋಚದೆ ಗಲಿಬಿಲಿಯಾಗಿದ್ದಾರೆ. ಅಷ್ಟಕ್ಕೂ ಈ ಅತಿಥಿ ಯಾರು ಗೊತ್ತಾ? ಎಸ್, ರಮ್ಯಾ ಅವರ ಮನೆ ಕಾಂಪೌಂಡಿಗೆ ಹಾವೊಂದು ಬಂದಿದೆ. ಈ ಹಾವು ಯಾವುದು, ನೀವು ಬಲ್ಲಿರ ಎಂದು ಪ್ರಶ್ನಿಸಿ 2 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ಗರಗರ ಮಂಡಲ ಹಾವು ಅಥವಾ ಹೆಬ್ಬಾವ ಅಂತ ಅಭಿಮಾನಿಗಳಿಗೆ ಕೇಳಿದ್ದಾರೆ ರಮ್ಮು. ಆದರೆ ಈ ವಿಶೇಷ ಅತಿಥಿ ಮನೆಗೆ ಬಂದು ಏನ್ ಮಾಡ್ತು, ಎಲ್ಲಿಗೆ ಹೋಯ್ತು ಅಂದ್ರೆ ಉತ್ತರ ನಮ್ಮಲ್ಲಿಲ್ಲ. ಒಟ್ಟಿನಲ್ಲಿ ಈ ಹಾವನ್ನು ಕಂಡು ರಮ್ಯಾ ಥ್ರಿಲ್ ಆಗಿರೋದಂತೂ ಸತ್ಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.